ಸ್ವತಂತ್ರ ಬಂದು 73 ವರ್ಷಗಳ ಕಳೆದರೂ ನಮ್ಮ ಕೋಡಿಹಳ್ಳಿ ಗ್ರಾಮಕ್ಕೆ ಮತ ಚಲಾಯಿಸುವ ಹಕ್ಕು ಸಿಕ್ಕಿಲ್ಲ. ಆದರೆ ಈ ಬಾರಿ ಪ್ರಪ್ರಥಮವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮತ ಚಲಾಯಿಸುವ ಹಕ್ಕು ಸಿಕ್ಕಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಕೋಡಿಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡ ಜನಾರ್ದನ್ ತಿಳಿಸಿದರು. ನಾವು 40 ವರ್ಷದಿಂದ ನಮ್ಮೂರಲ್ಲಿ ಮಂಡಲ್ ಪಂಚಾಯತಿದು ಎಲೆಕ್ಷನ್ ಯಾವುದು ಇದಿರಲಿಲ್ಲ. ಇವತ್ತು MTB ನಾಗರಾಜಣ್ಣವ್ರು ಬಂದಮೇಲೆ ನಮಗೇನೋ ಒಂಥರ ಸ್ವತಂತ್ರ ಸಿಕ್ಕಿ ಇವತ್ತು ನಮ್ಮೂರಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸ್ವತಂತ್ರ ಬಂದಮೇಲೆ ಇದೆ ಫಸ್ಟ್ ಟೈಮ್ ಎಲೆಕ್ಷನ್ ನಡೀತಾ ಇರೋದು. ಬಟ್ ಜನ ಏನು ತೀರ್ಮಾನ ಮಾಡ್ತಾರೆ, ಈ ದೌರ್ಜನ್ಯ ದಬ್ಬಾಳಿಕೆಗೆಲ್ಲ ಬ್ರೇಕ್ ಆಗ್ತಾರ ಅಥವಾ ಯಾವುದೋ ಹಣ ಆಮಿಷಗಳಿಗೆ ಏನಾದರೂ ಒಂಥರ ಆಸೆ ಪಟ್ಟು ಏನಾದರೂ ಮಾಡ್ತಾರ, ಅದನ್ನು ಕಾದು ನೋಡಬೇಕಾಗುತ್ತೆ. ಸುಸೂತ್ರವಾಗಿ ನಡೀತಾ ಇದೆ ಸರ್. ಯಾವುದೇ ರೀತಿಯಾದ ಘಟನೆಗಳಾಗಲಿ ಆಮಿಷಗಳಾಗಲಿ ಯಾವುದೂ ನನಗೆ ಕಾಣಿಸ್ತಾ ಇಲ್ಲ. ನಾನು ರೌಂಡ್ಸ್ ಆಗ್ತಾನೆ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದ 73 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿದೆ. ಹಲವಾರು ದಶಕಗಳಿಂದ ಗ್ರಾಮದಲ್ಲಿ ಕೆಲವು ಪ್ರಭಾವಿಗಳ ರಾಜಕಾರಣಿಗಳು ಮತಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ತಾವೇ ಸ್ವತಃ ಮತಗಳನ್ನು ಚಲಾಯಿಸಿಕೊಂಡು ಜಯಗಳಿಸುತ್ತಿದ್ದರು. ಮತದಾರರನ್ನ ಬೆದರಿಸಿ ಹೆದರಿಸಿ ಇಟ್ಟುಕೊಂಡಿದ್ದರು. ಆದರೆ ಈಗ MTB ನಾಗರಾಜ್ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಅಧಿಕಾರಕ್ಕೆ ಬಂದ ನಂತರ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದಾರೆ. ಈಗ ನಮ್ಮ ಕೋಡಿಹಳ್ಳಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಶಾಂತಿಯುತವಾದ ಮತದಾನ ನಡೆಯುತ್ತಿದ್ದು ಗ್ರಾಮಸ್ಥರು ಸಹ ಸಂತಸದಿಂದ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಎಂದರು. ಸುಜಾತಮ್ಮ ಅಂತ, ಕೋಡಿಹಳ್ಳಿ, ಹೊಸಕೋಟೆ ತಾಲೂಕು ಕೋಡಿಹಳ್ಳಿ. ನಾವು 40 ವರ್ಷದಿಂದ ನಮ್ಮೂರಲ್ಲಿ ಮಂಡಲ್ ಪಂಚಾಯತಿದು ಎಲೆಕ್ಷನ್ ಯಾವುದು ಇದಿರಲಿಲ್ಲ. ಇವತ್ತು MTB ನಾಗರಾಜಣ್ಣವ್ರು ಬಂದಮೇಲೆ ನಮಗೇನೋ ಒಂಥರ ಸ್ವತಂತ್ರ ಸಿಕ್ಕಿ ಇವತ್ತು ನಮ್ಮೂರಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇವತ್ತೇನು ನಾವು ಕ್ಯಾಂಡಿಡೇಟು. ಇದನ್ನು ಚೆನ್ನಾಗಿ ನಡೀತಾ ಇದೆ, ಮತದಾನ ಚೆನ್ನಾಗಿ ನಡೀತಾ ಇದೆ. ಬರ್ತಾ ಇದ್ದಾರೆ, ಎಲ್ಲ ಹುಮ್ಮಸ್ಸಾಗಿ ಬರ್ತಾ ಇದ್ದಾರೆ. ಏನೋ ಹೇಳಕ್ಕಾಗಲ್ಲ ನಮಗೂ, ಯಾರು ಮನಸ್ಸಿನಲ್ಲಿ ಏನಿರ್ತದೋ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಗೆಲ್ಲೋ ವಿಶ್ವಾಸ ಇದೆ. ಅದ್ರ ಮುಂದೆ ದೇವ್ರು ನೋಡ್ಬೇಕಷ್ಟೇ. ನಡೀತಾ ಇಲ್ಲ ಸರ್ ಮುಂಚೆಯಿಂದ. ಏನೋ ಗೊತ್ತಿಲ್ಲ, ಯಾರು ಅವ್ರವ್ರದ್ದೇ ಇದು ಮಾಡ್ಕೊಳೋರು, ಯಾರು ವಿರುದ್ಧವಾಗಿ ನಿಂತ್ಕೊಂಡು ಇದು ಮಾಡ್ತಾ ಇರಲಿಲ್ಲ, ಭಯ ಬೀಳೋರು. ಅದಕ್ಕೆ ಚುನಾವಣೆ ಇದು ಮಾಡ್ತಾ ಇದ್ದಾರೆ. ಪ್ರಕಾಶ್ ಅಂತ, ಕೋಡಿಹಳ್ಳಿ ಗ್ರಾಮ. ಈ ಎಲೆಕ್ಷನ್ನು ನಡೆದೇ ಇಲ್ಲ. ಒಂದು 40 ವರ್ಷ ಅಲ್ಲ, 70 ವರ್ಷನಿಕಾನು ಅಲ್ಲೇ ಇದು ಮಾಡೋರು. ಈ ಚುನಾವಣೆ ಹೋದ ವರ್ಷ 5ನೇ ವರ್ಷದಲ್ಲಿ ಗಲಾಟೆ ಆಯಿತು, ಹೊಡೆದ್ರು. ಇದು ನಾಮಿನೇಷನ್ ಹಾಕೋಕ್ಕೆ ಬಿಟ್ಟಿರಲಿಲ್ಲ. ಅದಕ್ಕೆ ಆಮೇಲೆ ಯಾವ ಕಾರಣಕ್ಕೂ ಯಾರೂ ದಿಗಲಕ್ಕೆ ಭಯಕ್ಕೆ ಈಚಕ್ಕೆ ಬರೋಲ್ಲ. ಇಲ್ಲಿ ಈಗ ನಾವು ಮಾಡಿರೋದು ಒಂದು 10 ಜನನೇ ಹುಡುಗರಿರೋದು ನಮ್ಮ ಜೊತೆಯಲ್ಲಿ. ನನ್ನ ಮಗ ನಿಂತು ಎಲ್ಲರನ್ನು ಕೇಳ್ಕೊಂಡು ಅಪ್ಪ ನಿಲ್ಲೋಗಪ್ಪ ಅಂತೇಳಿದ್ರು. ಅದಕ್ಕೆ ಧೈರ್ಯವಾಗಿ ಎಲೆಕ್ಷನ್ ಮಾಡ್ತಾಯಿದ್ದೀರಿ. ಇದೇ ಥರ ಮುಂದೆ ಹಿಂಗೆ ಆಗ್ಬೇಕು ಎಲೆಕ್ಷನ್ನು. ನಾವು ಇಷ್ಟೇ ಕೇಳ್ಕೊಳೋದು. ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಂಗಾಗಿದೆ. ಇದು ಮಾಡಬೇಕಂದ್ರೆ MTB ನಾಗರಾಜಣ್ಣವರು ಮಾಡಿದ್ದಾರೆ. ಅವರೇ ಕಾರಣ ಮುಖ್ಯ. ಸೈಟು ಕೊಟ್ಟು ಎಲ್ಲರಿಗೂ ಮನೆಗಳಿಗೆ ಎಲ್ಲ ಹೆಲ್ಪ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಇದೇ ಥರ ನಡೀಬೇಕು. ಏನು ಸುಮಾರು ನಮಗೆ ಸ್ವತಂತ್ರ ಬಂದು 72-73 ವರ್ಷ ಆಗಿದೆ. ಇದುವರೆಗೂ ಏನಾದರೂ ನಮ್ಮ ವಾಗಟ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಆಗಿ ಸ್ವತಂತ್ರ ಬಂದಮೇಲೆ ಇದೆ ಫಸ್ಟ್ ಟೈಮ್ ಎಲೆಕ್ಷನ್ ನಡೀತಾ ಇರೋದು. ಸುಮಾರು ಈ ವಾಗಟ ಗ್ರಾಮ ಪಂಚಾಯತಿಯಲ್ಲಿ ಒಂದು 5-6 ಹಳ್ಳಿಗಳಲ್ಲಿ ಚುನಾವಣೆನೇ ಆಗ್ತಾ ಇರಲಿಲ್ಲ. ಪ್ರತಿ ಸಾರಿ ರಿಗ್ಗಿಂಗು ಅಥವಾ ಇನಾಮಿನೆಸ್ಸು ಹೊಡೆದು ಬಡ್ದು ಎದುರಿಸಿನೇ ಇದೇ ಥರನೇ ಚುನಾವಣೆ ಮಾಡ್ತಾ ಬಂದಿದ್ದರು. ಕಳೆದ 5 ವರ್ಷಗಳಿಂದಗಡೆ ನಾನು ಕೂಡ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಇಲ್ಲಿ ಇದೆ ಬಿಸ್ನಳ್ಳಿ ಗ್ರಾಮದಲ್ಲಿ.
ಅಲ್ಲಿ ನಮಗೆ ಸೂಚಕರನ್ನ ಹೊಡೆದು ಮತ್ತು ನಮ್ಮ ಹಿಂಬಲಕರನ್ನ ನಮ್ಮನ್ನೇನು ಬೆಂಬಲಿಗರನ್ನೆಲ್ಲ ಹೊಡೆದು ಅದನ್ನು ವಾಪಸ್ ತೆಗೆಸಿ ತುಂಬಾ ದೊಡ್ಡದಾಗಿ ಗಲಾಟೆಗಳೆಲ್ಲ ಮಾಡಿಸಿ ಎದುರಿಸಿ ಬೆದರಿಸಿ ಎಲ್ಲ ಮಾಡಿದ್ರು. ಬಟ್ ಅದೇ 5 ವರ್ಷ ಕಳೆದಿದ್ದಾದಮೇಲೆ ಈ ಸಾರಿ ತುಂಬ ಒಂಥರ ಶಾಂತಿಯುತವಾಗಿ ಏನು ಈ ಗ್ರಾಮ ಪಂಚಾಯತ್ ಚುನಾವಣೆ ನಮ್ಮ ವಾಗಟ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಚುನಾವಣೆ ಆಗ್ತಾಯಿದೆ. ಯಾವುದೇ ಇನಾಮ್ನೆಸ್ ಆಗಲಿ, ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗೆ ಯಾವುದಕ್ಕೂ ಅವಕಾಶ ಇಲ್ಲ. ಎಲ್ಲದಕ್ಕೂ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ MTB ನಾಗರಾಜಣ್ಣವರು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ದಕ್ಷತೆ, ಅಂದರೆ ಅವರ ಡ್ಯೂಟಿನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಈ ಶಾಂತಿ ನೆಲೆಸಿದೆ ಅಂತ ಹೇಳ್ಬೋದು. ಅಲ್ಲ, ಖಂಡಿತವಾಗ್ಲೂ ಈಗಾಗಲೇ ಹೇಳ್ದಂಗೆ ಯಾವುದೇ ಈ ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋಂಥ 10 ಹಳ್ಳಿಗಳಲ್ಲೂ ಎಲ್ಲ ಹಳ್ಳಿಗಳಲ್ಲೂ ನಾಮಿನೇಷನ್ ಹಾಕಿದ್ದಾರೆ. ಎಲ್ಲದರಲ್ಲೂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ, ವಿರೋಧನೂ ಇದ್ದಾರೆ, ಪರನೂ ಇದ್ದಾರೆ, ಎಲ್ಲ ಪಕ್ಷ ಬೆಂಬಲಿತರು ಕೂಡ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಈ ಸಾರಿ ರಿಗ್ಗಿಂಗು ಇನ್ನೊಂದು ಯಾವುದು ನಡೀತಾ ಇಲ್ಲ. ಭಯ ಅನ್ನೋದು ಯಾವುದು ಕಾಣ್ತಾ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ಅವ್ರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಎಲ್ಲರೂ ಹುಮ್ಮಸ್ಸಿಂದ ಬಂದು ಅವ್ರವ್ರ ಮತಗಳನ್ನ ಚಲಾವಣೆ ಮಾಡಿ ಹೋಗ್ತಾ ಇದ್ದಾರೆ. ಅಲ್ಲ, ಖಂಡಿತವಾಗ್ಲೂ ನಮ್ಮದು ವಾಗಟ ಗ್ರಾಮ ಪಂಚಾಯತಿಯಲ್ಲಿ 22 ಅಭ್ಯರ್ಥಿಗಳು ಬರ್ತಾರೆ. ಈಗಾಗಲೇ ನಮ್ಮದು 2 ನಮ್ಮ BJP ಬೆಂಬಲಿತ ಅಭ್ಯರ್ಥಿಗಳು 2 ಚುನಾವಣೆ ಇಲ್ಲದೇ ಜಯಶೀಲರಾಗಿದ್ದಾರೆ. ಇನ್ನು 20ಗೆ ಚುನಾವಣೆ ನಡೀತಾ ಇದೆ. ಆ 20ರಲ್ಲಿ ಮಿನಿಮಮ್ ನಾವೊಂದು 12ರಿಂದ 13 ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ಬಟ್ ಜನ ಏನು ತೀರ್ಮಾನ ಮಾಡ್ತಾರೆ, ಈ ದೌರ್ಜನ್ಯ ದಬ್ಬಾಳಿಕೆಗೆಲ್ಲ ಬ್ರೇಕ್ ಹಾಕ್ತಾರಾ ಅಥವಾ ಯಾವುದೋ ಹಣ ಆಮಿಷಗಳಿಗೆ ಏನಾದರೂ ಒಂಥರ ಆಸೆ ಪಟ್ಟು ಏನಾದರೂ ಮಾಡ್ತಾರೆ, ಅದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಮತದಾರರ ಮನಸ್ಸಲ್ಲಿ ಏನೇನಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದು ನಾವು 30ನೇ ತಾರೀಕು ಕಾದು ನೋಡಬೇಕಾಗುತ್ತೆ.